ನಮಸ್ಕಾರ ವೀಕ್ಷಕರೇ, ವರ್ಷೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ಟಿ ವಿ ಚಾನಲಲ್ಲಿ ಮೂಡಿ ಬರ್ತಾ ಇದೆ. ಈ ವರ್ಷೋತ್ಸವ ಕಾರ್ಯಕ್ರಮದಲ್ಲಿ ಸಾಧಕರ ಬದುಕು, ಅವರ ಯಶಸ್ಸಿನ ಯಶೋಗಾಥೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ನಮ್ಮ ಕರಾವಳಿ ಕರ್ನಾಟಕದ ಹಲವಾರು ಪ್ರತಿಭೆಗಳಿವೆ. ಈ ಪ್ರತಿಭೆಗಳಿಗೆ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಬಹುಶಃ ಈ ವರ್ಷೋತ್ಸವ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುವ ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನ. ಹಲವಾರು ಪ್ರತಿಭೆಗಳು ಬೇರೆ ಬೇರೆ ರಂಗದಲ್ಲಿರ್ಬೋದು, ಸಿನಿಮಾ ರಂಗ ಇರ್ಬೋದು, ಸಾಹಿತ್ಯ, ಸಂಗೀತ, ಯಕ್ಷಗಾನ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧಕರು ತಮ್ಮ ಒಂದು ಬದುಕನ್ನು ಕಟ್ಟಿಕೊಳ್ತಾರೆ. ಈ ಬದುಕು ಮುಂದೆ ಗಟ್ಟಿಯಾಗಬೇಕಾದ್ರೆ ಅದಕ್ಕೆ ಒಂದು ವೇದಿಕೆ ಬೇಕಾಗುತ್ತೆ. ಈ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಈ ಒಂದು ವರ್ಷೋತ್ಸವ ಕಾರ್ಯಕ್ರಮ ನಿರಂತರವಾಗಿ ಮೂಡಿಬರುತ್ತೆ. ತಿಂಗಳಿಗೊಂದು ಬಾರಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಹಲವಾರು ಸಾಧಕರ ಬದುಕನ್ನು ನಾವು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾಧಕರು ತಮ್ಮ ಒಂದು ವೇದಿಕೆಯಲ್ಲಿ ಬರಬೇಕು ಅಂತ ಹೇಳಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೋದು. ಬಹುಶಃ ಈ ಒಂದು ವರ್ಷೋತ್ಸವ ಕಾರ್ಯಕ್ರಮದಲ್ಲಿ ಸಾಧಕರ ಬದುಕು ಸಾಧಿಸಬೇಕು ಅನ್ನೋ ಒಂದು ಛಲ, ಮನೋಬಲ ಇದ್ದರೆ ಬಹುಶಃ ಕಷ್ಟ ಸನ್ನಿವೇಶಗಳನ್ನು ಕೂಡ ಎದುರಿಸಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಧೈರ್ಯ, ಸಾಹಸ ಒಂದು ಕಡೆ ಆದರೆ ಸಾಮರ್ಥ್ಯ, ಅನುಭವ ಮತ್ತೊಂದು ಕಡೆ. ಇದು ಎರಡೂ ಸೇರಿದರೆ ಬಹುಶಃ ಯಶಸ್ಸು ನಮ್ಮದಾಗ್ಬೋದು, ನಿಮ್ಮದಾಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಭಗವಂತ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಕೊಟ್ಟಿರ್ತಾನೆ. ಇದು ಕೆಪಾಸಿಟಿ ಅಂತ ಹೇಳ್ತೇವೆ. ಬೇರೆ ಬೇರೆ ಕೆಪಾಸಿಟಿ ಇರ್ಬೋದು. ಕೋಟಿ ಜನರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಇದರ ಜೊತೆಗೆ ಪ್ರತಿಭೆ ಕೂಡ ಬೇಕಾಗುತ್ತೆ. ಪ್ರತಿಭೆ ಮತ್ತು ನಮ್ಮ ಯಶಸ್ಸಿಗೆ ಕಾರಣ ಆಗತಕ್ಕಂಥ ಹಲವಾರು ವಿಚಾರಗಳು ಇದರಲ್ಲಿ ಒಳಗೊಂಡಿವೆ. ಬಹುಶಃ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಿಸ್ ಕರ್ನಾಟಕ, ಫೇಸ್ ಆಫ್ ಇಂಡಿಯಾ ಮತ್ತು ಡಿಲ್ಲಿ ಸ್ಟಾರ್ ಮಿಸ್ ಆಫ್ ಇಂಡಿಯಾ ರನ್ನರ್-ಅಪ್ ಆಗಿರತಕ್ಕಂಥ ಸುಷ್ಮಿತಾ ಸಾಲಿಗ್ರಾಮ ಅವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಸುಷ್ಮಿತಾ ಸಾಲಿಗ್ರಾಮ ಅವರು ಬಹುಶಃ ಕಡಲ ಭಾರ್ಗವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಿವರಾಮ ಕಾರಂತರ ಊರಲ್ಲಿ ಹುಟ್ಟಿದವರು, ಬೆಳೆದವರು. ಅವರು ನಮ್ಮ ಕರಾವಳಿ ಕರ್ನಾಟಕದವರು, ಬಹುಶಃ ಭಾರತದಾದ್ಯಂತ ತನ್ನ ಒಂದು ಸಾಮರ್ಥ್ಯವನ್ನು ಮೆರೆದವರು. ಇವರನ್ನು ಪರಿಚಯ ಮಾಡಲಿಕ್ಕೆ ಭಾಳ ಸಂತೋಷ ಪಡ್ತೇವೆ ವೀಕ್ಷಕರೇ. ಮಿಸ್ ಸುಷ್ಮಿತಾ ಸಾಲಿಗ್ರಾಮ ಅವರು ಕಾರಂತ ವುಮನ್ ಅಚೀವರ್ ಅವಾರ್ಡನ್ನು ಕೂಡ ತಮ್ಮ ಮಡಿಲಿಗೆ ಸೇರ್ಕೊಂಡಿಸಿದ್ದಾರೆ. ಬಹುಶಃ ಇದೊಂದು ವಿಶೇಷ. ಹಾಗಾಗಿ ಬನ್ನಿ ಸುಷ್ಮಿತಾ ಅವರನ್ನು ಭೇಟಿಯಾಗೋಣ. ಸುಷ್ಮಿತಾ ಸಾಲಿಗ್ರಾಮ ಅವರೇ, ನಿಮಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತವನ್ನು ನಮ್ಮ ಚಾನೆಲ್ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತ ಕೋರ್ತೀನಿ. ನಮಸ್ಕಾರ. ನಮಸ್ಕಾರ. ಸುಷ್ಮಿತಾ ಅವರೇ, ಸೌಂದರ್ಯ ಸ್ಪರ್ಧೆ ಅಂತ ಒಂದು ಇದೆ. ಈ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಭಾಳಷ್ಟು ಜನ ಕಾತರಾಗಿರ್ತಾರೆ. ಬಹುಶಃ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಈ ಜರ್ನಿಯಲ್ಲಿ ನಿಮ್ಮ ಒಂದು ಪಯಣವನ್ನು ಪ್ರಾರಂಭಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಶುರುವಾಗಿದೆ. ಇದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಏನು? ಈ ನಿಮ್ಮ ಜರ್ನಿಯ ಬಗ್ಗೆ ಸ್ವಲ್ಪ ವಿಷಯವನ್ನು ಮಾತನಾಡಿ. ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ನಾನು M.Com ಮಾಹೆಯಲ್ಲಿ ಮುಗಿಸಿ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಮಾಹೆಯಲ್ಲಿ ಮುಗಿಸಿ EY ಅನ್ನೋ ಒಂದು MNCಲಿ ವರ್ಕ್ ಮಾಡ್ತಿದ್ದೆ. ಆ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಆ್ಯಡ್ ಬಂತು. ಆ್ಯಡ್ ಸ್ಟಾರ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಅವರು ಈ ಥರ ಒಂದು ಪ್ಯಾಜೆಂಟ್ ನಡೆಸ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ನಾನು ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಹಾಗೆ ರಿಜಿಸ್ಟರ್ ಮಾಡಿಕೊಂಡೆ. ಬಿಕಾಸ್ ಅವ್ರನ್ನೆಲ್ಲ ನೋಡಿ ಖುಷಿಯಾಗಿತ್ತು, ನಾನು ಆಗಬಹುದೇನೋ ಮುಂದಿನ ಮಿಸ್ ಫೇಸ್ ಆಫ್ ಇಂಡಿಯಾ ಅಂತ ರಿಜಿಸ್ಟರ್ ಮಾಡಿದೆ. ರಿಜಿಸ್ಟರ್ ಮಾಡಿದ್ಮೇಲೆ ಮತ್ತೆ ಅವ್ರದ್ದು ಆಡಿಷನ್ಗೋಸ್ಕರ ಕಾಲ್ ಬಂತು. ಸೊ ಐ ವಾಸ್ ಲೈಕ್ ಓಕೆ, ಆಡಿಷನ್ ಕೊಡೋಣ, ಮತ್ತೆ ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡೆ. ಆಮೇಲೆ ಆಡಿಷನ್ನು ಕೊಟ್ಟೆ. ಬೆಂಗಳೂರಲ್ಲಿತ್ತು ಕರ್ನಾಟಕದ ಆಡಿಷನ್ನು. ಫಸ್ಟಿಗೆ ಇದು ಇಂಟ್ರೊಡಕ್ಷನ್ ರೌಂಡ್ ಇತ್ತು, ಅದಾದಮೇಲೆ ರ್ಯಾಂಪ್ ವಾಕ್ ರೌಂಡ್ ಇತ್ತು, ಅದಾದಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಇತ್ತು. ಸೊ ಈ ಮೂರನ್ನು ಕ್ಲಿಯರ್ ಆದಮೇಲೆ ಫಿನಾಲೆ ಕಾಲ್ ಬಂತು, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ಅಷ್ಟೊತ್ತವರೆಗೂ ಸುಮ್ಮನೆ ಓಕೆ ಏನೋ ಪರವಾಗಿಲ್ಲ ನೋಡೋಣ ಅಂತ ಅಂದ್ಕೊಂಡು ಆಡಿಷನ್ ಎಲ್ಲ ಕೊಟ್ಟು ರಿಜಿಸ್ಟರ್ ಎಲ್ಲ ಮಾಡಿದಾಗಿತ್ತು. ಅದಾದಮೇಲೆ ನಾನು ಅಂದ್ಕೊಂಡೆ ಓಕೆ ಫೈನ್, ಫಿನಾಲೆವರೆಗೂ ಸೆಲೆಕ್ಟ್ ಆಗಿದ್ದೀನಿ ಅಂತಂದರೆ ಐ ಹ್ಯಾವ್ ಟು ಬಿ ಸೀರಿಯಸ್, ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡೋಣ ಮುಂದೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಮತ್ತೆ ಅವ್ರದ್ದೇ ಗ್ರೂಮಿಂಗ್ ಸೆಷನ್ ಅದು ಇದು ಎಲ್ಲ ಇತ್ತು ಒಂದು ಫ್ಯೂ ಮಂತ್ಸ್, 5 to 6 ಮಂತ್ಸಲ್ಲಿ. ಸೊ ಆ ಗ್ರೂಮಿಂಗ್ ಸೆಷನ್ ತಗೊಂಡು ಮತ್ತೆ ಡೆಲ್ಲಿಲಿ ಫಿನಾಲೆಗೆ ಹೋದೆ. ಇದಷ್ಟು ಸ್ಟಾರ್ಟ್ ಆಗಿದ್ದು ಹೀಗೆ ಅಂತ ಹೇಳ್ಬೋದು. ಈಗ ಸೌಂದರ್ಯ ಸ್ಪರ್ಧೆ ಅಂತ ಹೇಳಿದ್ರೆ ಬಾಹ್ಯ ಸೌಂದರ್ಯ ಮಾತ್ರ ಅಲ್ಲ, ಆಂತರಿಕ ಸೌಂದರ್ಯ ಕೂಡ ಇರುತ್ತೆ. ಯಾಕೆ ನಿಮ್ಮ ಕೆಪಾಸಿಟಿ ಅಂದರೆ ನೀವು ಮೈಂಡ್ ವರ್ಕ್ ಎಷ್ಟು ಮಾಡ್ತೀರಿ ಅಂತೇಳಿ ಇದಕ್ಕೆ ಪ್ರಿಪರೇಷನ್ ಆಗಬೇಕು. ಈ ಪ್ರಾಸೆಸ್ ಹೇಗೆ ನಡೆಯಿತು, ಪ್ರಿಪರೇಷನ್ ಹೇಗೆ ನಡೆಯಿತು ಅನ್ನೋದು ಸ್ವಲ್ಪ ಹೇಳ್ತೀರಾ? ಹೌದು, ಈ ಗ್ರೂಮಿಂಗ್ ಸೆಷನ್ ಅಂತ ಹೇಳಿದೆ ಅಲ್ಲ, ಅದು ಆನ್ಲೈನಲ್ಲಿ ಇತ್ತು. ನಮಗೆ ಕೋವಿಡ್ ಟೈಮು ಆಗಿತ್ತು ಅದು. ಸೊ ಆನ್ಲೈನಲ್ಲಿ ಒಂದು 4 to 5 months ಏನೋ ತಗೊಂಡಿದ್ರು. ಸೊ ಅಲ್ಲಿ ಯಾವ ಥರ ಇತ್ತು ಅಂತಂದರೆ ನ್ಯೂಟ್ರಿಷನಿಸ್ಟ್, ಡಯಟಿಷಿಯನ್ಸ್ ಅವರೆಲ್ಲ ತಗೊತಿದ್ರು. ಯಾವ ಥರ ನೀವು
ಡಯೆಟ್ ಫಾಲೋ ಮಾಡ್ಬೋದು, ಅಂದರೆ ಫಾರ್ ಗುಡ್ ಹೆಲ್ತ್, ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ, ಮತ್ತು ಹೇಗೆ ಸ್ಮೈಲ್ ಮಾಡಬೇಕು, ಸ್ಮೈಲ್ ಎಕ್ಸ್ಪರ್ಟ್ಸ್ ಡೆಂಟಿಸ್ಟ್ ಬಂದು ಈ ಥರ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು. ಅದಾದಮೇಲೆ ಹೇಗೆ ರ್ಯಾಂಪ್ ವಾಕ್ ಮಾಡಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಕ್ವೆಶನ್ ಆ್ಯಂಡ್ ಆನ್ಸರ್ ರೌಂಡ್ಗೆ ಹೇಗೆ ಆನ್ಸರ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಮತ್ತು ಯಾವ ಥರ ಪೋಸ್ಚರ್ ಇರಬೇಕು ಅಂತ. ಒಂದು ವಿನ್ನರ್ ಆಗಬೇಕಾದವ್ರಿಗೆ ಅಥವಾ ಯಾವುದೇ ಒಂದು ಪರ್ಸನ್ಗೆ ಅವರು ಹೇಗೆ ಮಾತಾಡ್ತಾರೆ, ನಡೀತಾರೆ, ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೆಲ್ಲ ಒಂದು ಓವರ್ ಆಲ್ ಡೆವಲಪ್ಮೆಂಟ್ಗೆ ನಮಗಿದು ಗ್ರೂಮಿಂಗ್ ಸೆಷನ್ ಹೆಲ್ಪ್ ಮಾಡುತ್ತೆ. ಈ ಆನ್ಲೈನ್ ಗ್ರೂಮಿಂಗ್ ಸೆಷನ್ ಆದಮೇಲೆ ನಾವು ಮತ್ತೆ ಡೆಲ್ಲಿ ಫಿನಾಲೆಗೆ ಹೋಗ್ತೀವಿ. ಮತ್ತೆ ಅಲ್ಲಿ ಎಲ್ಲರೂ ಎಕ್ಸ್ಪರ್ಟ್ಸ್ ಬಂದು ಡೆಲ್ಲಿಲೂ ಕೂಡ 4-5 ದಿನ ಗ್ರೂಮಿಂಗ್ ಸೆಷನ್ಸ್ ಇತ್ತು. ಸೊ ಇದಿಷ್ಟು ನಮಗೆ ಪ್ರಿಪೇರ್ ಮಾಡಿ ಮತ್ತೆ ಫಿನಾಲೆಗೆ ಕಳಿಸಿದ್ರು. ಇದು ನನ್ನ ಲೆಕ್ಕದಲ್ಲಿ ಬಹಳ ಸುಲಭವಾದ ಕೆಲಸ ಅಲ್ಲ. ಅಂತ ಹೇಳಿದ್ರೆ ನಿಮ್ಮ ಕೆಪಾಸಿಟಿ ಅಂದರೆ ಮೆಂಟಲ್ ಕೆಪಾಸಿಟಿ ಮತ್ತು ಫಿಸಿಕಲ್, ನೀವು ಹೇಳಿದ್ರಿ ಸ್ಮೈಲ್ ಡಿಸೈನ್ ಅಂತ ಹೇಳ್ತಾರೆ, ಡೆಂಟಿಸ್ಟ್ ಎಲ್ಲ ಸ್ಮೈಲ್ ಡಿಸೈನ್ ಹೇಳ್ತಾರೆ, ಅದು ಕೂಡ ಅದಕ್ಕೆ ಪೂರ್ವವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಸುಷ್ಮಿತಾ ಅವರು, ಈ ಸ್ಪರ್ಧೆಯ ಆಯ್ಕೆ ಮತ್ತು ನಿಮ್ಮ ಈ ಜರ್ನಿಯಲ್ಲಿ ನೀವು ಕಷ್ಟಪಟ್ಟ ಅನುಭವಗಳಿರುತ್ತೆ, ಅಂದರೆ ಅದನ್ನು ಒಂದು ಸ್ಟೆಪ್ ಬರಬೇಕಾದ್ರೆ ಬಹಳಷ್ಟು ಸ್ಟೆಪ್ಪನ್ನು ಏರಬೇಕಾಗುತ್ತೆ, ಅದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಅದು ತುಂಬ ಸುಲಭವಾಗಿ ಬಂತ ನಿಮಗೆ? ಹೇಗೆ ಸೆಲೆಕ್ಷನ್ ಸ್ಟ್ರಗಲ್ ಅಥವಾ ಚಾಲೆಂಜ್ ಬಗ್ಗೆ? ಹೌದು, ಚಾಲೆಂಜ್ ಬಗ್ಗೆ. ಇದು ಹೆಂಗಿತ್ತು ಅಂತಂದರೆ, ಎಷ್ಟೋ ಜನಕ್ಕಿರುತ್ತೆ, ನಮ್ಮ ಮನೆಯವ್ರಿಗೆ ಇರುತ್ತೆ ಈ ಥರ ಪ್ಯಾಜೆಂಟ್ರಿ ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತಂದರೆ ಭಯ ಇರುತ್ತೆ. ಏನೋ ಜನ ಸರಿ ಇರಲ್ವೇನೋ, ನಮ್ಮ ಮಕ್ಕಳು ಹೋದರೆ ಹಾಳಾಗ್ತಾರೇನೋ ಅಂತ ಭಯ ಇರುತ್ತೆ. ನಮ್ಮ ಮನೆಯವ್ರಿಗೂ ಇತ್ತು, ಮತ್ತು ರಿಲೇಟಿವ್ಸ್ಗೆ ಅಫ್ಕೋರ್ಸ್ ಇತ್ತು. ಹೋದರೆ ಏನು ಸರಿ ಆಗುತ್ತೋ ಇಲ್ವೋ, ಸರಿ ದಾರಿ ಚೂಸ್ ಮಾಡ್ತಿದ್ದಾಳೋ ಇಲ್ವೋ ಅಂತ ಅದೊಂದಿತ್ತು. ಸೊ ಫಸ್ಟಿಗೆ ನಾನು ನೋಡಿದೆ ಈ ಸ್ಟಾರ್ ಎಂಟರ್ಟೈನ್ಮೆಂಟ್ ಪ್ರೊಡಕ್ಷನ್ ಅಂತಂದರೆ ಯಾವ ಥರ ಇವರು ಹಿಂದೆ ಪ್ಯಾಜೆಂಟ್ಸ್ ಮಾಡಿದ್ದಾರೆ ಅಂತ ಎಲ್ಲ ಗೂಗಲ್ ಮಾಡಿದೆ, ರಿಸರ್ಚ್ ಮಾಡಿದೆ. ಅವ್ರದ್ದು ಮುಂಚೆಲ್ಲ ಶೋ ಚೆನ್ನಾಗಿ ಬಂದಿತ್ತು, ರಿವ್ಯೂಸ್ ಕೂಡ ಚೆನ್ನಾಗಿತ್ತು. ಸೊ ನಾನು ಅಂದ್ಕೊಂಡೆ ಓಕೆ ಪರವಾಗಿಲ್ಲ, ಹೋಗ್ಬೋದು, ಮುಂದುವರಿಬೋದು ಅಂತ ಹೋದೆ. ಮತ್ತು ಪಪ್ಪ ಅಮ್ಮಂಗೂ ಕನ್ವಿನ್ಸ್ ಮಾಡಿದೆ. ಇಟ್ ವಾಸ್ ನಾಟ್ ಈಸಿ ಕನ್ವಿನ್ಸ್ ಮಾಡೋದು, ಬಿಕಾಸ್ ಡೆಲ್ಲಿಗೆ ಒಬ್ಬಳೇ ಹೋಗಬೇಕು ಅಂತಂದರೆ ಅವರು ಕೂಡ ಅಂಜಿಕೆ ಇತ್ತು. ಸೊ ನಾನು ಮತ್ತೆ ಮಾತಾಡಿ ಪಪ್ಪ ಅಮ್ಮಂಗೆ ಕನ್ವಿನ್ಸ್ ಮಾಡಿ ಅವರು ಒಪ್ಪಿದ್ರು. ಮತ್ತೆ ಇನ್ನೊಂದು ಹೇಳಬೇಕು ಅಂತಂದರೆ, ಚಾಲೆಂಜ್ ಏನು ಅಂತಂದರೆ, ನಾನು ಮುಂಚೆ ಹೆಂಗಿದ್ದೆ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಿದೆ. ಬಿಕಾಸ್ ನಾನು ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ತಿದ್ದೆ EYಯಲ್ಲಿ, ನಾನು ಕಂಪನಿಲಿ. ಬಟ್ ಅದರಿಂದ ಹೊರಗೆ ಬಂದು ಈ ಥರ ಒಂದು ಚೇಂಜಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ ಡಿಸಿಪ್ಲಿನ್ಡ್ ಲೈಫು, ಅವ್ರು ಹೇಳಿದ್ದನ್ನು ಫಾಲೋ ಮಾಡದಿದ್ರೆ ವಿ ಕಾಂಟ್ ಗೋ ಟಿಲ್ ದೇರ್, ಅಲ್ಲಿವರೆಗೂ ಹೋಗಿ ಮಾಡೋದು ಕಷ್ಟ ಆಗುತ್ತೆ. ಸೊ ಇದೆಲ್ಲ ಒಂದು ಪ್ರೋಸೆಸ್ ಇತ್ತು, ಅದಕ್ಕೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್ ಆಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಸರಿ ಆಯಿತು. ಅಂದರೆ ನಿಮ್ಮ ಅಕಾಡೆಮಿಕ್ ಕೂಡ ಚೆನ್ನಾಗಿತ್ತು. ಅಂದರೆ ಸಾಮಾನ್ಯವಾಗಿ ಪೇರೆಂಟ್ಸಿಗೆ ಒಂದು ಹೆದರಿಕೆ ಇರ್ತದೆ, ನನ್ನ ಮಗಳು ಈಗ ಇಂಜಿನಿಯರಿಂಗ್ ಮೆಡಿಕಲ್ ಹೋಗಬೇಕು ಅಥವಾ ಒಂದು ಅಕಾಡೆಮಿಕಲ್ ಆಗಿ ಮುಂದೆ ಬರಬೇಕು, ತಾನು ತನ್ನ ಕಾಲು ನಿಲ್ಲಬೇಕು ಅಂತೇಳಿ. ಬಹುಶಃ ನಿಮ್ಮ ಒಂದು ನಿಲುವು ಈ ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ಕೂಡ ಇತ್ತು. ಹಾಗಾಗಿ ನಿಮಗೆ ಆ ಒಂದು ಗಟ್ಟಿತನ ಇದರಿಂದ ನಿಮಗೆ ಈ ಒಂದು ಕಿರೀಟ ಧಾರಣ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಅನಿಸಿಕೆ. ಸುಷ್ಮಿತಾ ಅವರೀಗ ನಿಮಗೆ ಈ ಒಂದು ಅವಾರ್ಡ್ ಬಂತು, ಈಗ ನೀವು ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ವಿನ್ ಆಗಿದ್ದೀರಿ, ಕಿರೀಟ ಧಾರಣೆ ಇದು. ಆ ಧಾರಣೆ ಸಂದರ್ಭದಲ್ಲಿ ನಿಮ್ಗೆ ಆದಂಥ ಫೀಲಿಂಗ್ಸ್ ಏನು ಅನುಭವ ಆಯಿತು, ನಿಮ್ಮ ಅನಿಸಿಕೆ ಏನು? ಕ್ರೌನ್ ಹಾಕಬೇಕಿದ್ರೆ ಓಕೆ ನನ್ನ ನಂಬರ್ ಕರೀತಾರ ಅಂತ ಕಾಯ್ತಿದ್ದೆ. ಆ ನಂಬರ್ ಕರೆದಾಗ ಐ ವಾಸ್ ಸೋ ಹ್ಯಾಪಿ, ತುಂಬ ಸಖತ್ ಖುಷಿ ಆಯಿತು. ಬಿಕಾಸ್ ಅಷ್ಟು ದಿನದ ಶ್ರಮ ಫೈನಲಿ ಫಲ ಕೊಡ್ತಿದ್ದೆ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಫಸ್ಟ್ಗೆ ಮನೆಯವ್ರು ನೆನಪು ಬಂದರು, ಅವ್ರು ನನ್ನ ನಂಬಿಕೆ ಇಟ್ಟು ಕಳಿಸಿದಾರಲ್ಲ, ಫಸ್ಟ್ ಅಟೆಂಪ್ಟಲ್ಲೇ ಏನೋ ಒಂದು ತೊಗೊಂಡು ಹೋಗ್ತಿದ್ದೀನಲ್ಲ ಮನೆಗೆ ಅಂತ, ಅದು ಖುಷಿ ಇತ್ತು. ಸೊ ಫಸ್ಟು ವಿನ್ ಆದಮೇಲೆ ಎಲ್ಲ ಕ್ರೌನ್ ಎಲ್ಲ ಹಾಕಿದ್ಮೇಲೆ ಮನೆಯವ್ರಿಗೆ ಬಂದು ತೋರಿಸಿ, ಅಂದರೆ ಅದು ವಿಡಿಯೋ ಕಾಲ್ ಮಾಡಿ ಹೇಳಿದೆ ಅಂತ, ಅವ್ರ ಕಣ್ಣಲ್ಲಿ ಇದ್ದದ್ದು ಆ ಖುಷಿ ಇನ್ನೂ ನೆನಪಿದೆ ನನಗೆ. ಸೊ ಅದು ಸಖತ್ ಖುಷಿಯಾಗಿತ್ತು. ಮತ್ತು ಇನ್ನೊಂದು ನೆನ್ಪಿಟ್ಕೊಬೇಕು ನಾವೇನು ಅಂತಂದರೆ, ಆ ಜರ್ನಿ ಒಂದು ಕ್ರೌನ್ ಹಾಕೋವರೆಗೂ ಜರ್ನಿ ಒಂದು ಕಷ್ಟ ಇರುತ್ತೆ, ಶ್ರಮಪಟ್ಟು ಮಾಡ್ತೀವಿ. ಬಟ್ ಅದಾದಮೇಲೆ ಬರೋ ಜರ್ನಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಿಕಾಸ್ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿರ್ತೀವಿ ನಾವು, ಆ ಬೆಂಚ್ ಮಾರ್ಕ್ಗಿಂತ ನಾವು ಮುಂದೆ ಹೋಗಬೇಕು, ಬೇರೆಯವ್ರಿಗೂ ಇನ್ಸ್ಪೈರ್ ಮಾಡಬೇಕು, ಇಂಪ್ಯಾಕ್ಟ್ ಮಾಡಬೇಕು, ಆ ರೆಸ್ಪಾನ್ಸಿಬಿಲಿಟಿ ಇನ್ನೂ ಹೆಚ್ಚಾಗಿರುತ್ತೆ. ಸೊ ಅದು ಕೂಡ ತಲೆಯಲ್ಲಿ ಬಂದಿತ್ತು ನಮಗೆ. ಕ್ರೌನ್ ಹಾಕಬೇಕಾದ್ರೂ ಹೇಳ್ತಾರೆ, ಕ್ರೌನ್ ಹಾಕ್ತಿದ್ದೀವಿ ಬಟ್ ನಿಮಗೆ ರೆಸ್ಪಾನ್ಸಿಬಲ್ ಆಗಿರಬೇಕು, ನೀವು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಎಲ್ಲ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಇತ್ತು ತಲೆಯಲ್ಲಿ. ಈಗ ಒಂದು ಏಣಿ ಹತ್ತಬೇಕಾದ್ರೆ ಮತ್ತೆ ಜವಾಬ್ದಾರಿ ಜಾಸ್ತಿ ಬೀಳ್ಬಾರ್ದು. ಹೌದು, ನೋಡೋರು ಇರ್ತಾರೆ, ಆಮೇಲೆ ನಾವೊಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿರುತ್ತೆ ಅವ್ರಿಗೂ, ಇದೆಲ್ಲ ಇರುತ್ತೆ. ಈಗ ಕಿರೀಟ ಧಾರಣೆ ಆಯಿತು ನಿಮಗೆ, ಈಗ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದೀರಿ. ವಿಜೇತರಾದ ನಂತರ ನಿಮ್ಮ ಬದುಕಿನಲ್ಲಿ ಹೇಗೆ ಬದಲಾವಣೆ ಕಂಡಿತು ನಿಮಗೆ ಮತ್ತೆ ಮುಂದೆ? ಬದುಕಿನಲ್ಲಿ ಬದಲಾವಣೆ ಅಂತಂದರೆ, ಮುಂಚೆಯಿಂದನೂ ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಸಖತ್ ಇಷ್ಟ ಇತ್ತು ಅಂತ ಹೇಳಿದೆ. ಮತ್ತು ನಾನು ಈ ಕ್ರೌನ್ ಎಲ್ಲ
ಬಂದಾದ್ಮೇಲೆ ಮನೆಗೆ ಬಂದಾದ್ಮೇಲೆ ರೆಕಗ್ನಿಷನ್ ಜಾಸ್ತಿ ಆಯಿತು ಆಫ್ಕೋರ್ಸ್. ಆ ರೆಕಗ್ನಿಷನ್ ಜೊತೆಗೆ ನನ್ನ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಯಿತು. ಈ ಸೆಷನ್ಸ್ ಅಂತ ಹೇಳಿದ್ನಲ್ಲ, ಆ ಸೆಷನ್ಸಿಂದ ನಾನು ಪರ್ಸ್ನಲ್ ಡೆವಲಪ್ಮೆಂಟ್ ಆಯಿತು. ನಾನು ಹೇಗಿರಬೇಕು, ಮತ್ತು ತುಂಬ ಸ್ಟೇಟ್ಸ್ಗಳಿಂದ ಜನ ಬಂದಿರ್ತಾರೆ, ಡಿಫ್ರೆಂಟ್ ಕಲ್ಚರ್ ಇರುತ್ತೆ, ಅವ್ರ ಜೊತೆಗೆ ಮಿಂಗಲ್ ಆಗಿ ಹೇಗಿರಬೇಕು ಜನದ ಜೊತೆಗೆ ಅದನ್ನು ತಿಳ್ಕೊಂಡೆ. ಸೊ ಅದೆಲ್ಲ ಆದಮೇಲೆ ಒಂದಿಷ್ಟು ಪ್ರೊಜೆಕ್ಟ್ಸ್ಗಳನ್ನು ಮಾಡಿದೆ. ಆ ಪ್ರೊಜೆಕ್ಟ್ಸ್ಗಳನ್ನು ಮಾಡಿ ಮತ್ತೆ ಮಿಸ್ ಫೇಸ್ ಆಫ್ ಇಂಡಿಯಾ ಅಲ್ಲ, ಇದು ಸೂಪರ್ ಮಾಡೆಲ್ ಇಂಡಿಯಾ ಮತ್ತು ಸ್ಟಾರ್ ಮಿಸ್ ಟೀನ್ ಇಂಡಿಯಾ 2023 ಆಡಿಷನ್ಗೂ ನಾನು ಜಡ್ಜ್ ಆಗಿ ಹೋದೆ. ಇದೆಲ್ಲ ಆಯಿತು. ಮತ್ತು ಈ ನಡುವಿನಲ್ಲಿ ಅಪಾರ್ಚುನಿಟೀಸ್ ಬರ್ತಿತ್ತು, ತುಂಬ ಬಂದಿದ್ವೆ. ಬಟ್ ಅದ್ರ ಮಧ್ಯದಲ್ಲೂ ಫ್ರೀಯಾಗಿ ಮಾಡಿಕೊಡಿ ಅಂತ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಸೊ ನಾನು ಓಕೆ ಫ್ರೀಯಾಗಿ ಮಾಡುವ ಒಂದೆರಡು ಮಾಡ್ಬೋದು, ಬಟ್ ಎಲ್ಲರೂ ಆ ಥರ ಬಂದರೆ ನಮಗೂ ಕಷ್ಟ ಆಗುತ್ತೆ, ನಾವು ಮಾಡೋದಕ್ಕೇನು ವ್ಯಾಲ್ಯೂ ಇರಲ್ಲ ಅಂತ ಅಂದ್ಕೊಂಡು ನಾನು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಥರದಕ್ಕೆ. ಬಿಕಾಸ್ ನಾನು ಅದೇ ಎಲ್ರಿಗೂ ಹೇಳಬೇಕು, ಫ್ರೀಯಾಗಿ ಮಾಡಬೇಡಿ, ಅಟ್ಲೀಸ್ಟ್ ಏನಾದರೂ ಒಂದು ವ್ಯಾಲ್ಯೂ ಆದರೂ ಕೊಡಬೇಕು ಆ ಟ್ಯಾಲೆಂಟಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈ ಥರ ಬದಲಾವಣೆಗಳಾದವು ಅಂತ ಹೇಳ್ಬೋದು. ತುಂಬ ಕಲ್ತ್ರಿ ನೀವು ಈಗ ಸೋಲೆ ಗೆಲುವಿನ ಮೆಟ್ಟಲು ಅಂತಾರಲ್ಲ, ಒಂದು ಮಾತಿದೆ. ಈಗ ಸೋತು ಮತ್ತೆ ಗೆಲ್ಲಬೇಕು ಅಂತ ಹೇಳ್ತಾರೆ. ಈಗ ನೀವು ಸ್ಪರ್ಧೆಯಲ್ಲಿ ಗೆದ್ದಿದ್ರಿ, ಒಂದು ವೇಳೆ ಗೆಲ್ಲದೇ ಇದ್ದಿದ್ರಿ ಏನು ಮಾಡ್ತಿದ್ರಿ? ಗೆಲ್ಲದೆ ಇದ್ದಿದ್ರೆ ನಂದು ತಲೆಯಲ್ಲಿ ಹೋಗ್ಬೇಕಾದ್ರೆ ಇತ್ತು, ಓಕೆ ಗೆಲ್ಲಬೇಕು ಅಂತ ಸಿಕ್ಕಾಪಟ್ಟೆ ಇತ್ತು. ಬಟ್ ಗೆಲ್ಲದೆ ಇದ್ರೆ ಏನು ಅಂತಲೂ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿ ಹೋಗಿದ್ದೆ. ಗೆಲ್ಲದೆ ಇದ್ರೂ ನಾನು ಏನಾದರೂ ಒಂದು ಪಾಠ ಕಲ್ತ್ಕೊಂಡು ಹೋಗ್ಬೇಕು, ಲರ್ನಿಂಗ್ ಇರಬೇಕು. ಇದಲ್ಲ ಅಂತಂದ್ರೆ ನೆಕ್ಸ್ಟ್ ಆದ್ರೂ ಟ್ರೈ ಮಾಡೋಣ, ನನ್ನ ಎಕ್ಸ್ಪೀರಿಯನ್ಸಸ್ ಬಂದು ಬೇರೆಯವ್ರಿಗೆ ಹೇಳೋಣ ಅಂತ ಆ ಥರ ಅದು ಮೆಂಟಾಲಿಟಿ. ಮರಳಿ ಯತ್ನವ ಮಾಡು, ಅಷ್ಟು ಪ್ಯಾಷನೇಟ್ ಆಗಿದ್ರೆ ಮತ್ತೆ ಬಂದು ಮಾಡೋಣ ಅಂತ. ಮತ್ತು ತುಂಬ ಜನ ಸೋತಾಗ ಹತ್ಕೊಂಡು ಕೂತಿದ್ರಲ್ಲಿ, ಬಿಕಾಸ್ ಇಲ್ಲಿ ಸಕ್ಸಸ್ ಆಗೋದು ರೇಷಿಯೋ ತುಂಬ ಕಮ್ಮಿ. 3 ಜನ ಕ್ರೌನ್ ಸಿಗ್ಬೋದು, ಉಳಿದವ್ರು ಹಾಗೆ ಬರೀ ಕೈಯಲ್ಲಿ ಮನೆಗೆ ಹೋಗ್ತಾರೆ. ಸೊ ಯಾರೀಗ ಮುಂದಿನವರು ಹೋಗ್ಬೇಕಾದ್ರೂ ಇದನ್ನು ತಿಳ್ಕೊಬೇಕು, ನಾವು ಬರೀ ಸಕ್ಸಸ್ಫುಲ್ ಆಗಬೇಕು ಅಥವಾ ಕ್ರೌನೇ ಬೇಕು, ಬರೀ ಕ್ರೌನ್ ಬೇಕು, ನಾವು 3 ಜನರಲ್ಲಿ ಒಬ್ಬರಾಗಿರ್ಬೇಕು ಅಂತ ಹೋಗೋದು ಬದಲು ಇಲ್ಲಿಂದ ಪಾಠ ಕಲಿತೀವಿ ಅಥವಾ ಏನಾದರೂ ಒಂದು ಅಳವಡಿಸ್ಕೊಳ್ತೀವಿ ಜೀವನಕ್ಕೆ ಅಂತ ಹೋದರೆ ಅವರಿಗೆ ಆ್ಯಕ್ಚುಲಿ ಈಸಿ ಆಗ್ಬೋದು ಅಂತ ಹೇಳ್ತೀವಿ. ಫೇಲ್ಯೂರ್ ಇಸ್ ಇದು ಸ್ಟೆಪ್ಪಿಂಗ್ ಸ್ಟೋನ್ ಅಲ್ಲ ನೆಕ್ಸ್ಟ್ ಸಕ್ಸಸ್ಗೆ. ಆ ಥರ ಮೆಂಟಾಲಿಟಿ ಇದ್ರೆ ಒಳ್ಳೇದು ಅಂತ. ಓಕೆ, ಈಗ ನೀವು ಒಂದು ಸೌಂದರ್ಯ ಸ್ಪರ್ಧೆ ಇಷ್ಟೆಲ್ಲ ಮುಂದೆ ಬಂದಿದ್ದೀರಿ ಅಂದರೆ ಇದಕ್ಕೆ ಎಷ್ಟು ಪ್ರಿಪರೇಷನ್ ಆಗಿದೆ ನಿಮ್ಮ ಬದುಕಲ್ಲಿ ಅಲ್ವಾ? ಈಗ ನಿಮ್ಮ ತಂದೆ ತಾಯಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟರು, ಭಗವಂತನ ಅನುಗ್ರಹ ಕೂಡ ಇತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಈ ನಿರೀಕ್ಷೆಯಲ್ಲಿ ನೀವೀಗ ಆಗಬೇಕು ಅಂತ ನಿರೀಕ್ಷೆಯಲ್ಲಿ ನಿಮ್ಮ ಅಪ್ಪ ಅಮ್ಮನಲ್ಲಿತ್ತು. ಸೊ ಇಂತಹ ಅವಕಾಶಗಳ ಬಗ್ಗೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಒಂದು ಅವಕಾಶ ಸಿಗಬೇಕು ಅಂತ. ಅದೇ ಹೇಳಿದ್ನಲ್ಲ, ಲಕ್ ಬೇಕು, ಪ್ರತಿಭೆ ಇದ್ರೆ ಸಾಲೋದಿಲ್ಲ, ಲಕ್ ಕೊಡಬೇಕು ಅಂತೇಳಿ. ಹೀಗೆ ಅವಕಾಶಗಳ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ನಿಮ್ಮ ಹಾಗೆ ಮತ್ತೆ ಮುಂದೆ ಬರಬೇಕು ಅನ್ನೋ ಕೆಲವು ಪ್ರತಿಭೆಗಳಿಗೆ ಅವರಿಗೆ. ಓಕೆ, ಈಗ ತುಂಬ ಜನಕ್ಕೆ ಆಸೆ ಇರುತ್ತೆ, ನಾನು ಆ ಥರ ಪ್ಯಾಜೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಇನ್ನೇನೋ ಒಂದು ಸ್ಟೇಜ್ ಮೇಲೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರುತ್ತೆ. ನೀವು ಹೋಗೋಕ್ಕಿಂತ ಮುಂಚೆ ಇಷ್ಟು ನೋಡಿ, ವೆದರ್ ನೀವು ಹೋಗ್ತಿರೋ ದಾರಿ ಸರಿ ಇದೆಯಾ ಅಥವಾ ಯಾರು ಆರ್ಗನೈಸರ್ಸ್ ಇದ್ದಾರೆ ಅವರು ಸರಿ ಕಂಡಕ್ಟ್ ಮಾಡ್ತಿದ್ದಾರಾ. ಮುಂಚೆಲ್ಲ ಶೋಸ್ ಇದ್ದರೆ ಯು ಕ್ಯಾನ್ ರಿಸರ್ಚ್ ಆ್ಯಂಡ್ ಗೋ ಅಲ್ವಾ. ಅದು ತುಂಬ ಸ್ಕ್ಯಾಮ್ಸ್ ಎಲ್ಲ ಇರುತ್ತೆ, ಬಿಕಾಸ್ ಎಲ್ಲ ಫೀಲ್ಡಲ್ಲೂ ತಪ್ಪು ಸರಿ ದಾರಿಗಳಿರುತ್ತೆ. ಸೊ ನಾವು ಕರೆಕ್ಟಾಗಿ ಫೋಕಸ್ ಮಾಡಿ ಚೂಸ್ ಮಾಡಬೇಕಾಗಿರುತ್ತೆ, ರಿಸರ್ಚ್ ಮಾಡಿ ನಾವು ಕೇಳ್ಕೊಂಡು ಏನೋ ಮಾಡಬೇಕಾಗುತ್ತೆ. ಸೊ ಫಸ್ಟ್ಗೆ ನೋಡಿ ನೀವು ಹೋಗ್ತಾ ಇರೋದು ಕರೆಕ್ಟ್ ಆಗಿದೆಯಾ ಸ್ಟೇಜ್ ಅಂತ. ಹೋದಾದ್ಮೇಲೆ ಅಂದರೆ ಒನ್ಸ್ ಯು ಚೂಸ್ ಅದನ್ನು ಮತ್ತೆ ತಲೆಯಲ್ಲಿ ಕ್ಲಿಯರ್ ಆಗಿರಿ, ಯಾಕೆ ಹೋಗ್ತಿದ್ದೀರಾ, ಎಷ್ಟು ಶ್ರಮ ಹಾಕೋಕ್ಕೆ ನಿಮಗೆ ಓಕೆ, ನೀವು ಎಫರ್ಟ್ ಹಾಕಬಹುದು ನೀವು, ಮತ್ತು ಯಾತಕ್ಕೋಸ್ಕರ ಮಾಡ್ತಿದ್ದೀರಾ. ರಿಯಲಿ ಪ್ಯಾಷನೆಟ್ ಆದರೆ ಮಾಡಿ, ಇಲ್ಲದ ಸುಮ್ಮನೆ ಏನೋ ಎಕ್ಸ್ಪ್ಲೋರ್ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬೇಕು, ಟೈಮ್ ಪಾಸ್ ಮಾಡಬೇಕು ಅಂದರೆ ಹೋಗಬೇಡಿ. ಬಿಕಾಸ್ ನಾವು ಇನ್ವೆಸ್ಟ್ ಮಾಡ್ತೀವಿ, ನಮ್ಮ ಟೈಮ್ ಇನ್ವೆಸ್ಟ್ ಮಾಡ್ತೀವಿ, ಮನಿ ಇನ್ವೆಸ್ಟ್ ಮಾಡ್ತೀವಿ, ಎಲ್ಲನೂ ಇನ್ವೆಸ್ಟ್ ಮಾಡ್ತೀವಲ್ವಾ. ಸೊ ಅದಕ್ಕೂ ಬೆಲೆ ಬರಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಮುಂದೆ ಹೋಗಿ. ಮತ್ತು ಫೇಲ್ಯೂರ್ ಆದರೆ ನಾನು ಏನು ಮಾಡೋದು ಏನೋ ಅಂತ ಇದ್ದರೆ ಹೋಗಬೇಡಿ. ಮೈಂಡ್ಸೆಟ್ ಮಾಡ್ಕೊಳ್ಳಿ, ಫೇಲ್ಯೂರ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋಣ, ಇನ್ನೂ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಏನೋ ನಮ್ಮನ್ನು ನಾವು ಬೇರೆ ಥರ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಹೋದರೆ ಒಳ್ಳೆಯದು. ಬಹುಶಃ ನಿಮಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಬಹಳಷ್ಟು ಹೆದರಿಕೆ ಇತ್ತು ಅಂತ ಕಾಣ್ತದೆ. ಎಲ್ರಿಗೂ ಇರುತ್ತೆ, ಭಯ ಇರುತ್ತೆ, ನನಗೆ ಸಿಗುತ್ತೋ ಇಲ್ವೋ, ಮತ್ತು ಸಿಗದಿದ್ದರೆ ನಮ್ಮ ಕಡೆಯಿಂದ ಏನು ಹೇಳ್ತಾರೆ ಅನ್ನೋದ್ರಲ್ಲಿ ಭಯ ಇರುತ್ತಲ್ಲ. ಈಗ ಸಿಗದೇ ಇರುವವರು ಕೂಡ ಅವಕಾಶ ಅವರಿಗೆ ಇದು ಆದವರು ಅಂತಲ್ಲ, ಅವಕಾಶ ಇಲ್ಲ ಅಂತಲ್ಲ. ಈಗ ನೀವು ಹೇಳಿದ್ರಿ ಇಷ್ಟೆಲ್ಲ ಪ್ರಿಪರೇಷನ್ ಮಾಡಬೇಕು, ಮುಂದೆ ಹೋಗ್ಬೇಕು ಅಂತ ಹೇಳಿದ್ರಿ.
ಈಗೊಂದು ವಯಸ್ಸಿನ ಇದು ಕೂಡ ಇರುತ್ತೆ, ಕೆಲ ಬಾಂಡ್ ಇರ್ತದೆ, ಈಗ ಇಷ್ಟು ವಯಸ್ಸಿನಲ್ಲೇ ಅದಾಗಬೇಕು ಅಂತ ಇರುತ್ತಲ್ಲ, ಎಲ್ಲವೂ ಅಷ್ಟೇ. ಈಗ ಯುವಜನತೆಗೆ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಸಲಹೆಗಳು ಏನು? ಯುವ ಜನರಿಗೆ ನಾನು ಈಗಾಗಲೇ ಹೇಳಿದೆ, ಯಾತಕ್ಕೆ ಹೋಗ್ತಿದ್ದೀರಾ ಅದೆಲ್ಲ ನೋಡ್ಕೊಳ್ಳಿ, ಮತ್ತು ಫೇಲ್ಯೂರ್ ಬಗ್ಗೆನೂ ಹೇಳಿದೆ. ಮತ್ತು ಅದು ಯಾವ ವೇ ಚೂಸ್ ಮಾಡ್ಕೊತಿದ್ದೀರಾ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಎಲ್ಲ ಫೀಲ್ಡಲ್ಲೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಸೊ ಹೋಗೋ ದಾರಿನ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಅದು ಅಲ್ಲದೆ ನೀವು ಇದು ಹೇಳಿದ್ರಿ ಇಂತಿಷ್ಟು ವರ್ಷದೊಳಗೆ ಮಾಡಿದ್ರೆ ಒಳ್ಳೆಯದು ಅಂತ, ಏಜ್ ಲಿಮಿಟ್ ಅಂತ. ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಟೀನ್ ಏಜಲ್ಲಿ ಇರಲಿಲ್ಲ, ನಾನು ಸ್ಟಾರ್ಟ್ ಮಾಡಿದ್ದೆ ತುಂಬ ಲೇಟಾಗಿ. ಸೊ ಯಾವುದಕ್ಕೂ ಅಂದರೆ ಇದಕ್ಕೆಲ್ಲ ಜಾಸ್ತಿ ಪ್ಯಾಜೆಂಟ್ರಿ ಏಜ್ ಲಿಮಿಟ್ ಇರುತ್ತೆ. ಬಟ್ ಸ್ಟಿಲ್ ನೀವು ಒಂದು 25 ಕೊನೆಯಲ್ಲಿದ್ರೂ ಕೆಲವೊಂದು ಪ್ಯಾಜೆಂಟ್ಸ್ ಇರುತ್ತೆ, ಓಕೆ 25 to 30ವರೆಗೂ ನಿಮಗೆ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಳ್ಳಿ ನಿಮಗೆ ಹೋಗಬಹುದಾ ಇಲ್ವಾ ಅಂತ. ಯಾವುದಕ್ಕೆ ನೀವು ಮನಸ್ಸಿದ್ರೆ ಮಾರ್ಗ ಅಲ್ವಾ, ನೀವು ಹೋಗಬೇಕು ಅಂದರೆ ಹೋಗ್ಬೋದು. ಬಟ್ ಈ ಟೀನ್ ಏಜ್ ಅನ್ನೋದೇನಿದೆ 13 to 19, ದಟ್ಸ್ ಅ ಗುಡ್ ಏಜ್ ಅಂತ ಅಂತೀನಿ ಸ್ಟಾರ್ಟ್ ಮಾಡೋಕ್ಕೆ. ಅದು ಟೀನ್ ಏಜ್ ಮೈಂಡ್ ನಾವು ಸೆಟ್ ಮಾಡ್ಕೋಬಹುದು, ಚೇಂಜಸ್ ಆಗೋಕ್ಕೂ ಒಳ್ಳೆ ಏಜ್ ಅದು. ಬಟ್ ಇಫ್ ಯು ಆರ್ ಥಿಂಕಿಂಗ್ ಓಕೆ ನಾನು ಇವಾಗ 25 ಆಯಿತು 26 ಆಯಿತು ಮಾಡಬಹುದಾ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಆ ಥರ ಶೋಸ್ ಎಷ್ಟೊಂದಿರುತ್ತೆ, ಆ ಥರ ಹೋಗ್ಬೋದು ಅಂತ ಅಂತೀನಿ. ಬದುಕು ಅಂದರೆ ನಿರಂತರ ಹರಿಯುವ ನೀರು ಥರ ಇರಬೇಕು, ಯಾಕಂದರೆ ಅದು ನಿಲ್ಲೋದಿಲ್ಲ. ಈಗ ನೀವಿಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ಈಗ ನಿಮಗೆ ಕಿರೀಟ ಧಾರಣೆ ಆಯಿತು, ನೀವೊಂದು ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದೀರಿ, ಬಹುಶಃ ನಿಮಗೆ ಒಂದು ಬದುಕನ್ನೇ ಬದಲಾಯಿಸಿದೆ ಅಂತ ಹೇಳ್ಬೋದು. ಈಗ ಸಾಮಾನ್ಯ ಮಹಿಳೆಯರ ಥರ ಅಥವಾ ಆ ಥರ ಅಲ್ಲ ನೀವು. ಈಗ ಈ ಬದುಕನ್ನೇ ಬದಲಾಯಿಸಿದಾಗ ನಿಮಗೆ ಏನನ್ಸುತ್ತೆ? ಈ ಥರ ಬದಲಾವಣೆ ಬಂದರೆ ನಾನು ಸಾಮಾನ್ಯನೇ, ಒಂದು ಖುಷಿ ಆಗುತ್ತೆ. ನಾನು ಸಾಮಾನ್ಯನೇ ಎಲ್ಲರ ಥರನೇ. ಬಿಕಾಸ್ ಒಂದ್ಸಲ ಗೆಲುವು ಸಿಕ್ಕಿರ್ಬೋದು, ಬಟ್ ಅದೇ ಪ್ರತಿದಿನ ತಲೆಯಲ್ಲಿ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ನಾವು. ಅಂದರೆ ಓಕೆ ನನಗೆ ಕ್ರೌನ್ ಸಿಕ್ಕಿದೆ ಅಂತ ತಲೆ ಮೇಲೆ ಯಾವತ್ತೂ ಕ್ರೌನ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಬಟ್ ನಾವು ಯಾವ ಥರ ಯೂಸ್ ಮಾಡ್ಕೊಬೋದು ಅಂತ ನಮ್ಮ ಕೈಯಲ್ಲಿರುತ್ತೆ. ನಾವು ಮುಂದೆ ನಮ್ಮ ಪ್ಯಾಜೆಂಟ್ಗೆ ಹೋಗಬೇಕು ಆ ಥರ ಅನ್ನೋರಿಗೆಲ್ಲ ನಾವು ಗೈಡ್ ಮಾಡ್ಬೋದು, ಎಕ್ಸ್ಪೀರಿಯನ್ಸಸ್ನ ಹೇಳ್ಬೋದು. ಸೊ ಅದೊಂದು ಬೆನಿಫಿಟ್ ಇರುತ್ತೆ ನಮಗೆ. ನಮ್ದು ಎಕ್ಸಾಂಪಲ್ಸ್ ಹೀಗಾಗಿದೆ ನೋಡು, ನಾನು ಆ ಮಿಸ್ಟೇಕ್ ಮಾಡಿದೆ, ನೀನು ಇವಾಗ ಆ ಮಿಸ್ಟೇಕ್ ಮಾಡಬೇಡ ಅಂತ ನಾವು ಅವ್ರಿಗೆ ಹೇಳ್ಬೋದು. ಸೊ ಇದೇ ಥರ ಆಗಿದೆ, ಮೈಂಡ್ ಸೆಟ್ ಮಾಡ್ಕೊ, ಪ್ರಿಪೇರ್ ಆಗು ಅಂತ ಅವ್ರಿಗೆ ಸಜೆಷನ್ ಕೊಡ್ಬೋದು. ಮತ್ತು ನಮಗೊಂದು ವಿನ್ನರ್ ಅಂತಂದರೆ ಜನ ಓಕೆ ಅವರು ಹೇಳಿದ ಮಾತು ಸ್ವಲ್ಪ ಕೇಳೋಣ ಅಂತಿರ್ತಾರೆ. ಸೊ ಅದೊಂದು ಪವರ್, ಅಂದರೆ ಚಿಕ್ಕ ಪವರ್ ನಮಗೆ ಸಿಗುತ್ತೆ. ಸೊ ನಾವು ಇಂಪ್ಯಾಕ್ಟ್ ಮಾಡಬೇಕು ಅಂದ್ರೂ ಒಳ್ಳೆ ರೀತಿಲಿ ಬೇರೆಯವ್ರಿಗೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಇದು ಸ್ಟೇಜ್ ನಮಗೆ ಆ ಪವರ್ ಚಿಕ್ಕದು ಕೊಡುತ್ತೆ ಅಂತ. ಅಂದರೆ ಗುಡ್ ಲಿಸನರ್ ಆಗಿರ್ಬೇಕು. ಹೌದೌದು. ಈಗ ಒಂದು ಸಂಗೀತ ಆಸಕ್ತಿ ಇದ್ರೂ ಕೂಡ, ಹಾಡಲಿಕ್ಕೆ ಬರೆದಿದ್ರೆ ಕೂಡ ಕೇಳುವ ಆಸಕ್ತಿ ಇರಬೇಕು ಅಂತ. ಹಾಗೆ ಈಗ ನಿಮಗೆ ಕೂಡ ಒಂದು ಪೇಷನ್ಸ್ ತುಂಬ ಇರಬೇಕು ಅಂತ. ಅಂದರೆ ಎಲ್ಲ ಕೆಪಾಸಿಟಿಯಲ್ಲೂ ಮುಂದೆ ಬಂದದ್ದು ನೀವು, ಯಾಕಂದರೆ ಒಂದು ಕೆಪಾಸಿಟಿ ಅಲ್ಲ. ಸುಷ್ಮಿತಾ ಅವರು, ಈಗ ನೀವು ಈ ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದೀರಿ, ತುಂಬ ಫೇಮಸ್ ಆಗಿದ್ದೀರಿ, ಇನ್ನೂ ಕೂಡ ಫೇಮಸ್ ಆಗಬೇಕು ಅಂತ ನಮ್ಮ ಆಸೆ ಇದೆ. ನಿಮ್ಮ ಬದುಕಿನ ಗುರಿ ಏನು? ಈಗ ನೀವು ಅಕಾಡೆಮಿಕಲಿ ಕೂಡ ಒಳ್ಳೆ ಅಚೀವರೇ. ಈಗ ನಿಮ್ಮ ಬದುಕಿನ ಗುರಿ ಏನು? ಮುಂದಿನ ಗುರಿ ದೊಡ್ಡ ಮಟ್ಟದಲ್ಲಿ ಇದೆ, ಆಸೆಗಳು ಕನಸುಗಳು. ಏನು ಅಂತಂದರೆ ಅದೇ ನಾನು ಹೇಳ್ದಂಗೆ ಇಂಪ್ಯಾಕ್ಟ್ ಮಾಡಬೇಕು ಬೇರೆಯವರಿಗೆ, ಮತ್ತು ಸಮಾಜಕ್ಕೇನಾದರೂ ನಮ್ಮ ಕೈಯಲ್ಲಿ ಆದದ್ದು ಒಳ್ಳೇದು ಮಾಡಬೇಕು ಅಂತ ಯಾವತ್ತು ಚಿಕ್ಕವಳಿಂದ ನನಗೆ ಅದೇ ಇತ್ತು ತಲೆಯಲ್ಲಿ. ಸೊ ಹಾಗೆ ನನಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ತುಂಬ ಆಸಕ್ತಿ, ಅಭಿನಯದಲ್ಲೂ ಆಸಕ್ತಿ. ಹಾಗಾಗಿ ನಾನು ಇಲ್ಲಿ ಒಳತಳ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ. ಸುಮ್ಮನೆ ಹಾಗೆ ಹೋಗಿ ನಮಗೆ ಟ್ಯಾಲೆಂಟ್ ಇದೆ ಅಂತ ಅಂದ ಕೂಡಲೇ ನಾವು ಎಲ್ಲೋ ಹೋಗಿಬಿಡಲ್ಲ. ಅದು ತುಂಬ ಪರಿಶ್ರಮ ಪಡಬೇಕು, ಅಥವಾ ತುಂಬ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರಬೇಕು, ಅಥವಾ ಬೇರೆ ಏನಾರೋ ಕೈ ಹಿಡ್ದು ಎಳೆಯೋರು ಇರಬೇಕು. ಆ ಥರ ಇಲ್ಲ ಅಂತಂದರೆ ತುಂಬ ಕಷ್ಟಪಡೋ ಜನರಿದ್ದಾರೆ ಇಲ್ಲಿ ತುಂಬ ಜನ. ಸೊ ಹಾಗಾಗಿ ಅಂಥವ್ರಿಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸಬೇಕು ಅನ್ನೋದು ನನ್ನ ಆಸೆ ಸದ್ಯಕ್ಕೆ. ಅಂಥವರಿಗೆ ಒಳ್ಳೆ ವೇದಿಕೆ ಅಂತಂದರೆ ಇವಾಗ ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ಅವಕಾಶ ಕೊಡಬೇಕು. ಹೊಸ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಮತ್ತು ಸಿನಿಮಾ ಮೇಕರ್ಸ್ ಇರ್ತಾರೆ, ಶಾರ್ಟ್ ಮೂವಿ ಅದೆಲ್ಲ ಮಾಡ್ತಾರೆ, ಎಷ್ಟೊಂದು ದುಡ್ಡು ಹಾಕಿ ಮಾಡ್ತಾರೆ, ಅವರಿಗೆ ರಿಟರ್ನ್ ಸಿಗಲ್ಲ, ಸುಮ್ಮನೆ ಜನರು ರೀಚು ಆಗಲ್ಲ. ಸೊ ಅಂಥವ್ರಿಗೊಂದು ವೇದಿಕೆ ಕಲ್ಪಿಸಬೇಕು ಅಂತ ಅದರ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾವು ಟೀಮ್ ಜೊತೆ. ಸೊ ಆ ವರ್ಕ್ ಇನ್ನು ಸ್ಟಾರ್ಟಿಂಗ್ ಹಂತದಲ್ಲಿದೆ. ಅದು ಒಂದ್ಸಲ ಕಂಪ್ಲೀಟ್ ಆದರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು ಅಂತ ಹೇಳಿ. ಸುಷ್ಮಿತಾ ಅವರ ಇನ್ನೊಂದು ಪ್ರಶ್ನೆ ನಿಮಗೆ, ಏಕೆಂತ ಹೇಳಿದ್ರೆ ನೀವು ಹೇಳಿದ್ರಿ ಹೆಣ್ಮಕ್ಳು ಸಾಮಾನ್ಯವಾಗಿ 13 ವರ್ಷದಿಂದ 18 ವರ್ಷ ತನಕ ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳು ಈ ಒಂದು ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿ. 13 ವರ್ಷದ ಚಿಕ್ಕ ಮಕ್ಕಳಿರ್ತಾರೆ, ಅವರ ತಂದೆ ತಾಯಿಗೆ ತುಂಬ ಹೆದರಿಕೆ ಇರ್ತದೆ, ನನ್ನ ಮಗಳು ಈ ಥರನೇ ಹೋಗಬೇಕು, ಕಲಿಬೇಕು ಅಂತ ಒಂದು ಆಸೆ ನಿರೀಕ್ಷೆಗಳಿರ್ತದಲ್ವ. ಈಗ ನೀವು ಹೇಳೋ ಪ್ರಕಾರ ಇಂಥ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡ ಪೇರೆಂಟ್ಸಿಗೆ ನಿಮ್ಮ ಕಿವಿ ಮಾತು ಏನು?
ಪೇರೆಂಟ್ಸ್ಗೆ ಎಲ್ಲ ಪೇರೆಂಟ್ಸ್ಗೂ ಅಂಜಿಕೆ ಇರುತ್ತೆ ಮಕ್ಕಳನ್ನ ಕಳಿಸ್ಬೇಕು. ಅದರಲ್ಲಿ ಹೆಣ್ಣು ಮಕ್ಕಳು ಅಂತಂದರೆ ಒಂಥರ ಜೋಪಾನವಾಗಿ ಸಾಕಿರ್ತಾರೆ. ಸಡನ್ಲಿ ಎಲ್ಲೋ ಕಳಿಸ್ಬೇಕು ಅಥವಾ ಈ ಥರ ಇಂಡಸ್ಟ್ರಿ ಕಳಿಸ್ಬೇಕು ಅಂತಂದರೆ ತುಂಬ ಭಯ ಇರುತ್ತೆ. ಸೊ ಈ ಭಯ ಹೇಗೆ ಹೋಗುತ್ತೆ ಅಂತಂದರೆ, ಒಂದು ಪೇರೆಂಟ್ಸ್ ಮಕ್ಕಳ ಭಾವನೆ ತಿಳ್ಕೊಬೇಕು ಫಸ್ಟ್. ಅವರು ಸರಿ ದಾರಿಲಿ ಹೋಗ್ತಿದ್ದಾರೆ, ತಪ್ಪು ದಾರಿಲಿ ಹೋಗ್ತಿದ್ದಾರೆ ಅಂತ ಅವ್ರಿಗೆ ಪ್ರತಿ ಸಲ ಒಂದು ಬಾಂಡ್ ಕ್ರಿಯೇಟ್ ಮಾಡಿ ಅವ್ರು ಏನು ಅವ್ರ ಮನಸ್ಸಲ್ಲಿ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಇದರಲ್ಲಿ ಇರಬೇಕು ಅವರಿಬ್ಬರು ಬಾಂಡ್. ಈಗ ಮಕ್ಕಳು, ಈಗ ಟೀನೇಜರ್ಸ್ ಅಂತಂದರೆ ಅವರು ಹೆಚ್ಚಿನವರು ತಂದೆ ತಾಯಿ ಜೊತೆ ಕ್ಲೋಸ್ ಆಗಿರಲ್ಲ, ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಂಡಿರ್ತಾರೆ. ಈ ತಂದೆ ತಾಯಿ ಪಾಪ ಮಕ್ಕಳು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಲ್ಲ ಅಂತ ಆ ಒಂದು ಇದರಲ್ಲಿ ಇರ್ತಾರೆ. ಬಟ್ ಮಕ್ಕಳು ಏನು ಮಾಡಬೇಕು ಅಂತಂದರೆ, ಏನೇ ಆಗಲಿ ಜೀವನದಲ್ಲಿ ಒಂದು ಕಷ್ಟ ಬರಲಿ ಖುಷಿ ಬರಲಿ, ಪ್ರತಿಯೊಂದು ಅಪ್ಪ ಅಮ್ಮನ ಜೊತೆ ಶೇರ್ ಮಾಡಿಕೊಂಡಾಗ ನೀವು ಎಲ್ಲೇ ಒಂದು ಬೇರೆ ಈ ಥರ ಸ್ಟೇಜಸ್ ಮುಂದೆ ಹೋಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಆ ಒಂದು ಸ್ಪೇಸ್ ಇರುತ್ತಲ್ವ, ನಿಮ್ಮನ್ನು ಇಷ್ಟು ದಿನ ನನ್ನ ಮಗಳು ಚೆನ್ನಾಗೇ ಮಾಡಿದ್ದಾಳೆ, ಓದ್ತಾಳೆ, ಅಥವಾ ಫ್ರೆಂಡ್ಸ್ ಗ್ಯಾಂಗ್ ಚೆನ್ನಾಗಿದೆ, ಅವಳು ಸರಿ ದಾರಿಲಿ ಹೋಗ್ತಾಳೆ ಅಂತ ಅವ್ರಿಗೊಂದು ಟ್ರಸ್ಟ್ ಇರುತ್ತೆ. ಆ ಥರ ಟ್ರಸ್ಟ್ ಇದ್ದಾಗ ನೀವು ಈ ಥರ ಪ್ಯಾಜೆಂಟ್ರಿನೋ ಅಥವಾ ಬೇರೆ ಏನೋ ಆ್ಯಕ್ಟಿಂಗ್ ಫೀಲ್ಡ್ ಹೋಗಬೇಕು ಅಂತಿದ್ರೆ ಪೇರೆಂಟ್ಸ್ ಕೂಡ ಓಕೆ ನನ್ನ ಮಗಳು ಸರಿ ದಾರಿಲಿ ಹೋಗ್ತಿದ್ದಾಳೆ, ಕಳ್ಸೋಣ ಅವಳನ್ನು, ನಮಗೆ ಅವು ಭಯ ಇಲ್ಲ ಅಂತ ಆ ಥರ ಬರುತ್ತೆ. ಸೊ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಒಂದು ಎಲ್ಲದಕ್ಕೂ ಯಾಕೆ ಮಾಡಬೇಕು ಅನ್ನೋದಕ್ಕಿಂತ ಯಾಕೆ ನಿನಗೆ ಇಂಟ್ರೆಸ್ಟ್ ಅಂತ ಅವರ ಮನಸ್ಸನ್ನು ತಿಳ್ಕೊಳಕ್ಕೆ ಹೋದರೆ ಇಬ್ರಿಗೂ ಆ ಸಂಬಂಧ ಅನ್ನೋದು ಗಟ್ಟಿಯಾಗಿ ಉಳಿಯುತ್ತೆ ಅಂತ ನನ್ನ ಭಾವನೆ. ಸೊ ಹಾಗಾಗಿ ಆ ಟ್ರಸ್ಟ್ ಮತ್ತು ಕಮ್ಯುನಿಕೇಷನ್ ಕರೆಕ್ಟ್ ಆಗಿದ್ದಾಗ, ಕಮ್ಯುನಿಕೇಷನ್ ಗ್ಯಾಪ್ ಇಲ್ಲದೆ ಇದ್ದಾಗ ಈ ಮಕ್ಕಳಿಗಿರೋ ಆಸಕ್ತಿನ ಇದು ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿ ಬೆಳೆಸಬಹುದು. ಪೇರೆಂಟ್ಸ್ ಬ್ಲೆಸ್ಸಿಂಗ್ ಇದ್ದರೆ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತಾರೆ. ಸೊ ಇದು ಕಮ್ಯುನಿಕೇಷನ್ ಮತ್ತು ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ನೀವು ಮಕ್ಕಳು ಅಥವಾ ಪೇರೆಂಟ್ಸ್ ಇಬ್ಬರು ಕೂಡ ಇದನ್ನು ಒಂದು ನಾರ್ಮಲ್ ಫ್ಲೋ ಅಲ್ಲಿ ತಗೊಂಡು ಹೋದ್ರೆ ಎನಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳಿ. ಅಂದರೆ ಮಕ್ಕಳ ಟೇಸ್ಟ್ ಆ್ಯಂಡ್ ಹ್ಯಾಬಿಟ್ಸನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಭಾಳ ಸಂತೋಷ. ಸುಷ್ಮಿತಾ ಅವರೇ, ಇಷ್ಟೆಲ್ಲ ನಾವು ಮಾತಾಡಿದ್ವು, ನೀವು ಬದುಕಲ್ಲಿ ಒಂದು ನಿಮಗೆ ಗುರಿ ಇದೆ, ನಾನು ಹೀಗೆ ಆಗಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಈಗ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾದವರು ಸಿನಿಮಾ ರಂಗ ಇರ್ಬೋದು ಅಥವಾ ಬೇರೆ ಬೇರೆ ಕಲಾಕ್ಷೇತ್ರಗಳಲ್ಲಿ ಮುಂದುವರಿಯುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಒಂದು ಮಾತು ಹೇಳ್ತಾ ಇದ್ರಿ, ಈಗ ಸಿನಿಮಾ ನಿರ್ಮಾಪಕರು ಇಷ್ಟೋ ದುಡ್ಡು ಹಾಕಿರ್ತಾರೆ, ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೂಡ ಕಲಾವಿದರು ಕೆಲಸ ಮಾಡಬೇಕು ಅಂತ ಅಲ್ವೇ? ಈಗ ನಿಮ್ಮ ಈ ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾದ ನಂತರ ನೀವು ಆರಿಸ್ಕೊಳ್ಳೋ ಕ್ಷೇತ್ರ ಯಾವುದಿರ್ಬೋದು? ಯಾಕಂದರೆ ನಿಮ್ಮ ಗುರಿ ಏನು ಮುಂದಿನ ಬದುಕಿನ ಗುರಿ ಅಂದರೆ ಅದೇ ನಾನು ಯಾವಾಗಲೂ ಅಂದ್ಕೊತಿದ್ದೆ, ಜನರಿಗೆ ಇಂಪ್ಯಾಕ್ಟ್ ಮಾಡೋ ಒಂದು ಪೊಸಿಷನ್ನಲ್ಲಿ ಇರಬೇಕು, ಆ ಥರ ಮಾಡೋಂಗಿರಬೇಕು, ಅಥವಾ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ. ಮತ್ತು ನಾನು ಅಭಿನಯದಲ್ಲಿ ಆಸಕ್ತಿ ಇದೆ, ಮತ್ತು ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ತುಂಬ ಆಸಕ್ತಿ ಇದೆ. ಹಾಗೆ ಅಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡಿ ನನಗೆ ಗೊತ್ತು ಏನು ಆಪರ್ಚುನಿಟೀಸ್ ಸಿಗ್ತಾವ ಇಲ್ವಾ, ಎಷ್ಟು ಶ್ರಮ ಪಡಬೇಕು, ಎಷ್ಟು ಪೇಷನ್ಸ್ ಇರಬೇಕು, ಟ್ಯಾಲೆಂಟ್ ಇದ್ದ ಕೂಡಲೇ ಒಂದೇ ಸಲ ಎಲ್ಲೋ ಹೋಗ್ಬಿಡಲ್ಲ ನಾವು, ಆ ಥರ ಬ್ಯಾಕ್ಗ್ರೌಂಡ್ ಇರಬೇಕು, ಕೈ ಹಿಡಿದು ಎಳೆಯೋರು ಇರಬೇಕು ಅಂತ ಇರಬೇಕಾಗತ್ತೆ ಈ ಫೀಲ್ಡಲ್ಲಿ. ಸೊ ಹಾಗಾಗಿ ಹೊಸ ಪ್ರತಿಭೆಗಳಿಗೆ ಎಷ್ಟೊಂದು ಪ್ರತಿಭಾವಂತರು ಇರ್ತಾರೆ, ಅವರಿಗೆಲ್ಲ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ, ಅವರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಕಲ್ಪಿಸೋದು ನಮ್ಮ ಉದ್ದೇಶ. ಹಾಗೆಯೇ ಕಾಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಸಿನಿಮಾ ಮೇಕರ್ಸ್ ಇರ್ತಾರೆ, ಶಾರ್ಟ್ ಮೂವಿ ಆಲ್ಬಮ್ ಸಾಂಗ್ ಎಲ್ಲ ಮಾಡಿಕೊಂಡು ಎಷ್ಟೆಷ್ಟು ಒಳ್ಳೆ ವರ್ಕ್ ಮಾಡ್ತಾರೆ, ದುಡ್ಡು ಹಾಕಿ ಮಾಡ್ತಾರೆ, ಅವ್ರಿಗೆ ದುಡ್ಡು ಸಿಗಲ್ಲ ಅಥವಾ ಅವರು ಜನರಿಗೆ ರೀಚ್ ಆಗಲ್ಲ ಹೆಚ್ಚಿನ ಸಂದರ್ಭದಲ್ಲಿ. ಸೊ ಅಂಥವ್ರನ್ನೂ ಕೂಡ ಅವರಿಗೆ ದುಡ್ಡು ಅರ್ನ್ ಮಾಡುವಂಥ ಅವಕಾಶನೂ ಕೊಟ್ಟು ಜನರಿಗೂ ಕೂಡ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ವೇದಿಕೆ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ. ಹಾಗೆಯೇ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂತಹ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು. ಇದೆಲ್ಲ ಒಂದು ಕಲ್ಪನೆ ಇಟ್ಟುಕೊಂಡು ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಅಂಥವರಿಗೆ ಅಂತ ಅಂದ್ಕೊಂಡು ಒಂದು ಹೊಸ ವೇದಿಕೆ ಜೊತೆಗೆ ನಾನು ಬರಬೇಕು ಅಂತ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೀವಿ. ಇದು ಸ್ಟಾರ್ಟಿಂಗ್ ಹಂತದಲ್ಲಿದೆ, ಅದು ಒಂದು ಹಂತ ತಲುಪಿದ ಮೇಲೆ ಮತ್ತೆ ಇದ್ರ ಬಗ್ಗೆ ಪೂರ್ತಿಯಾಗಿ ಮಾತಾಡ್ತೀನಿ. ಸುಷ್ಮಿತಾ ಅವರೀಗ ಜಾಹೀರಾತು ಕ್ಷೇತ್ರ ವಿಶಾಲವಾದ ದೊಡ್ಡ ಕ್ಷೇತ್ರವಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ಈಗ ಮಾಡಲಿಂಗ್ ಆದವರು ಮತ್ತು ಜಾಹೀರಾತು ಕ್ಷೇತ್ರದಲ್ಲಿ ಕೂಡ ಮಿಂಚುತ್ತಾ ಇದ್ದಾರೆ. ಈ ಒಂದು ವಿಷಯವನ್ನು ನಾವು ಹೇಳಿದರೆ ನಿಮ್ಮ ಅನಿಸಿಕೆ ಏನು? ಜಾಹೀರಾತು ಕ್ಷೇತ್ರ ಅಂತಂದರೆ ಓಕೆ, ಪ್ಯಾಜೆಂಟ್ ಇಸ್ ಡಿಫ್ರೆಂಟ್, ಮಾಡೆಲಿಂಗ್ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈಗ ಪ್ಯಾಜೆಂಟ್ ವಿನ್ನರ್ಸ್ ಎಲ್ಲರೂ ಜಾಹೀರಾತಿಗೆ ಬರಬೇಕಂತಿಲ್ಲ, ಮಾಡೆಲ್ಸ್ ಅಂದರೆ ಸಪ್ರೇಟಾಗಿ ಪ್ಯಾಜೆಂಟಿಗೆ ಹೋಗ್ಬೇಕಂತಿಲ್ಲ, ಅವರು ಬರೀ ಜಾಹೀರಾತನ್ನೇ ಮಾಡ್ಕೊಂಡಿರ್ತಾರೆ. ಈ ಪ್ಯಾಜೆಂಟ್ರಿಗೆ ಹೋದವರು ಜಾಸ್ತಿ ಈ ಆ್ಯಕ್ಟಿಂಗ್ ಫೀಲ್ಡ್ ಕಡೆನೂ ಇಂಟ್ರೆಸ್ಟ್ ತೋರಿಸ್ತಿರ್ತಾರೆ. ಬಿಕಾಸ್ ಅದೆಲ್ಲ ಅಂದರೆ ಇದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಸಬ್ ಇಂಡಸ್ಟ್ರೀಸ್ ಥರ ಆಗುತ್ತೆ. ಸೊ ನಂದು ಹೇಳಬೇಕು ಅಂದರೆ ನಾನು ಜಾಸ್ತಿ ಆ್ಯಕ್ಟಿಂಗ್ ಕಡೆಗೆ ಒಲವು ತೋರಿಸಿದವಳು. ಸೊ ಜಾಹೀರಾತು ಬಗ್ಗೆ ನನಗಿನ್ನೂ ಸದ್ಯಕ್ಕೆ ಅಷ್ಟು ಐಡಿಯಾಸ್ ಇಲ್ಲ. ಪ್ಯಾಜೆಂಟ್ರಿಂದ ನಾನು ಸೀದಾ ಇದು
ಆ್ಯಕ್ಟಿಂಗ್ ಕಡೆ ಹೋಗಬೇಕು ಅಂತ ನಾನು ಯಾವತ್ತೂ ಅದ್ರ ಕಡೆನೇ ಫೋಕಸ್ ಮಾಡ್ತಿದ್ದವಳು. ಪ್ಯಾಜೆಂಟ್ರಿ ಒಂದು ಏನೋ ಸಡನ್ ಆಗಿ ಆಯಿತು, ಅದು ಬೇರೆ ದಾರಿ ಕರ್ಕೊಂಡು ಹೋಯ್ತು. ಸೊ ಅಭಿನಯದ ಕಡೆಗೆ ಜಾಸ್ತಿ ಫೋಕಸ್ ನಂದು ಇರುತ್ತೆ ಅಂತ. ನೀವು ಹೇಳ್ತಾ ಇರೋದು ಅಭಿನಯ ಕ್ಷೇತ್ರದಲ್ಲಿ ಅನುಭವ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ಜಾಹೀರಾತು ಕ್ಷೇತ್ರಗಳಲ್ಲಿ ಅವಕಾಶ ಇದ್ರೆ ಅದನ್ನು ಕೂಡ ನಾನು ಮಾಡ್ತೇನೆ ಅನ್ನುವ ಒಂದು ನಿಮ್ಮಲ್ಲಿ ಛಲ ಇದೆ ಅಂತ ನೀವು ಹೇಳ್ತೀವಿ. ಓಕೆ, ಬಹುಶಃ ವರ್ಷೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವತ್ತು ನೀವು ಭಾಗವಹಿಸಿ ನಿಮ್ಮ ಅನುಭವಾಮೃತವನ್ನು ನಮ್ಮೊಂದಿಗೆ, ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಸುಷ್ಮಿತಾ ಸಾಲಿಗ್ರಾಮ್ ಅವರೇ. ಬಹುಶಃ ನಿಮ್ಮ ಕ್ಷೇತ್ರ ಇನ್ನೂ ಕೂಡ ಮುಂದುವರಿಯಲಿ, ನಿಮಗೆ ದೇವರು ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕೂಡ ಕೊಡಲಿ. ನಿಮ್ಮ ಒಂದು ನಿರೀಕ್ಷೆ ಮತ್ತು ನಿಮ್ಮ ಒಂದು ಗುರಿ ಏನಿದೆ ಅದು ಸಾಧಿಸುತ್ತಿನಲ್ಲಿ ಎಲ್ಲವೂ ಕೈಗೂಡಲಿ ಅಂತ ನಾವು ಈ ಮೂಲಕ ಹಾರೈಸ್ತೇವೆ. ಧನ್ಯವಾದಗಳು, ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದ.